ಅದಕ್ಕೆ ನೀವು ಇಲ್ಲಿಂದ ನಾವೊಂದು ಗ್ರೀನ್ ಕಾರ್ಡ್ ಕೊಟ್ಟದನ್ನು ನೀವು ಅದನ್ನು UPPSC ಕಾಲೇಜಿಗೆ ಬರಬೇಕು. ನಿಮಗೆ ದೂರ ಇಲ್ಲ ಅಲ್ಲ, ಇಲ್ಲಿಂದ ಒಂದು 5-6 ಕಿಲೋಮೀಟರ್ ಅಷ್ಟೇ. ದೇರ್ಲಕಟ್ಟೆ ಎನಪಯ ಕಾಲೇಜ್ ನಿಮಗೆ 5-6 ಕಿಲೋಮೀಟರ್ ಅಷ್ಟೇ. ಅದಕ್ಕೆ ನೀವು ಅಲ್ಲಿ ಬರಬೇಕಂತ ನಾನು ವಿನಂತಿಸುತ್ತೇನೆ. ಮತ್ತು ಎಲ್ಲರಿಗೆ, ಕೆಲವರಿಗೆ ಒಂದು ಇವತ್ತು ನಾವು ಡೆಂಟಲ್ ಟ್ರೀಟ್ಮೆಂಟ್ ಮಾಡಿದ್ದು ಅದು ಪರ್ಮನೆಂಟ್ ಅಂತ ಉಂಟು, ಆದರೆ ಅದು ಹಾಗೆ ಅಲ್ಲ. ಡೆಂಟಲ್ ಟ್ರೀಟ್ಮೆಂಟ್ ಇದು ನಾವೊಂದು ಗಾಡಿ ತೆಗೆದು ಒಂದು ಮೇಂಟೈನ್ ಹೇಗೆ ಮಾಡ್ತೇವೆ ಹಾಗೆ ನಮ್ಮ ಬಾಯಿದು ಆರೋಗ್ಯ ಸಹ ನಾವು ಒಂದು 6 ತಿಂಗಳಿಗೆ ಕ್ಲೀನಿಂಗ್, 1 ವರ್ಷಕ್ಕೆ ಕ್ಲೀನಿಂಗ್ ಹಾಗೆಲ್ಲ ಮಾಡ್ತಾ ಇದ್ದರೆ ಅದು ಸರಿ ಇರ್ತದೆ. ಮತ್ತು ಡೆಂಟಲ್ ಪ್ರಾಬ್ಲಮ್ಸ್ ನಿಮಗೆ ಲಾಸ್ಟ್ ಮೂಮೆಂಟಲ್ಲೇ ಗೊತ್ತಾಗೋದು. ಆವಾಗ ಈ ಸಣ್ಣ ಸಣ್ಣ ಇರುವಾಗ ಗೊತ್ತಾಗೋದಿಲ್ಲ, ಇದು ಲಾಸ್ಟ್ ಮೂಮೆಂಟಲ್ಲೇ ಗೊತ್ತಾಗೋದು. ಆವಾಗ ಅದು ರೂಟ್ ಕೆನಾಲಿಗೆ ಹೋಗಿರ್ತದೆ. ರೂಟ್ ಕೆನಾಲಿಗೆ ಹೋದರೆ ನೀವು ಹೊರಗಡೆ ಹೋಗೋದಾದರೆ ಇದು ಕಾಸ್ಟ್ಲಿ ಉಂಟು, ಟ್ರೀಟ್ಮೆಂಟ್ ತುಂಬ ಕಾಸ್ಟ್ಲಿ ಉಂಟು. ಕಾಸ್ಟ್ಲಿ ಯಾಕೆಂದರೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಸಹ, ಡೆಂಟಲ್ ಇನ್ವೆಸ್ಟ್ಮೆಂಟ್ ತುಂಬ ಉಂಟು. 1-2 ರೂಪಾಯಿದು ಸಾಮಾನಲ್ಲ, ಒಂದೊಂದು ಡೆಂಟಲ್ ಕ್ಲಿನಿಕ್ ಮಾಡಲಿಕ್ಕೆ 10-12 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಅದಕ್ಕೆ ನಿಮಗೆ ಇಂಥ ಕಾಲೇಜೆಲ್ಲ ನಿಮ್ಮ ಆಸ್ಪಾಸಿನಲ್ಲಿ ಕಾಲೇಜ್ ಇರೋದು ಅದು ನಿಮಗೆ ತುಂಬ ಉಪಯೋಗ ಮಾಡಬೇಕಂತ ನಾನು ವಿನಂತಿಸಿ 2 ಮಾತನ್ನು ನಾನು ಮುಕ್ತಾಯ. ಅಬ್ದುಲ್ ಅಜೀಜ್ ಅವರಿಗೆ ಅಭಿನಂದನೆಗಳು. ಇನ್ನು ಕಾರ್ಯಕ್ರಮದ ಮುಂದಕ್ಕೆ ಸನ್ಮಾನ ಸಮಾರಂಭ. ನಮ್ಮ ಹಳೆಕೋಟೆ ಊರಿನ 2 ವಿದ್ಯಾರ್ಥಿಗಳಿಗೆ ಹಾಗೂ ಯಾನಪಯ ಮೆಡಿಕಲ್ ಕಾಲೇಜ್ ಯರಗಟ್ಟೆ ಇದರ ಸಮಾಜ ಸೇವಾ ವಿಭಾಗದ ಕ್ಯಾಂಪ್ ಮುಖ್ಯಸ್ಥರಾದ ಜನಾಬ್ ಅಬ್ದುಲ್ ರಜಾಕ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ದುಬಾರಿ ಚಿಕಿತ್ಸೆಯ ವೆಚ್ಚದಿಂದ ಕಂಗೆಟ್ಟ ಬಡ ರೋಗಿಗಳ ಪಾಲಿಗೆ ಆಶಾಕಿರಣರಾಗಿದ್ದಾರೆ. ತಮ್ಮ ಈ ಜವಾಬ್ದಾರಿಯನ್ನು ಕೆಲಸದ ಸಮಯಕ್ಕೆ ಮಾತ್ರ ಸೀಮಿತಗೊಳಿಸಿದೆ ಬಡ ರೋಗಿಗಳ ಸಂಬಂಧಿಕರ ಕರೆಗೆ 24 ಗಂಟೆಯೂ ಸ್ಪಂದಿಸುತ್ತಾರೆ. ಇವರ ಈ ಸೇವೆಯನ್ನು ಗುರುತಿಸಿ ಡ್ರೀಮ್ಸ್ ಇಂಡಿಯಾ ಫೌಂಡೇಶನ್ ವತಿಯಿಂದ ಸನ್ಮಾನಿಸಲು ನಮಗೆ ಅತೀವ ಸಂತೋಷವಾಗುತ್ತಿದೆ. ತಮಗೆ ಸರ್ವಶಕ್ತನಾದ ಸೃಷ್ಟಿಕರ್ತನು ದೀರ್ಘಾಯುಷ್ಯವನ್ನು ಕರುಣಿಸಲಿ. ತಮಗೆ ಎಲ್ಲ ರೀತಿಯ ಶುಭವನ್ನು ಹಾರೈಸುತ್ತಾ ಈ ಸನ್ಮಾನ ಪತ್ರವನ್ನು ಪ್ರೀತಿಪೂರ್ವಕವಾಗಿ ತಮಗೆ ಅರ್ಪಿಸುತ್ತಿದ್ದೇವೆ. ಶುಭಾಶಯಗಳಿಂದ ಅಧ್ಯಕ್ಷರು ಮತ್ತು ಸದಸ್ಯರು ಡ್ರೀಮ್ಸ್ ಇಂಡಿಯಾ ಫೌಂಡೇಶನ್ ಹಳೆಕೋಟೆ. ಜನಾಬ್ ಅಬ್ದುಲ್ ರಜಾಕ್ ಅವರಿಗೆ ಡ್ರೀಮ್ಸ್ ಇಂಡಿಯಾ ಫೌಂಡೇಶನ್ ವತಿಯಿಂದ ಈ ಸನ್ಮಾನವನ್ನು ವೇದಿಕೆಯಲ್ಲಿರುವಂತಹ ಪ್ರತಿಭಾ ಅತಿಥಿಗಳು ಮಾಡಬೇಕು. ಹಾಗೆಯೇ ಹಳೆಕೋಟೆ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಜನಾಬ್ UN ಇಬ್ರಾಹಿಂ ಅವರ ಜೊತೆಗೂಡಿ ಎಲ್ಲರೂ ಜನಾಬ್ ಅಬ್ದುಲ್ ರಜಾಕ್ ಅವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ತಮ್ಮ ಅತ್ಯಮೂಲ್ಯ ಸೇವೆ ಮುಂದಕ್ಕೂ ಪ್ರತಿಯೊಬ್ಬರಿಗೂ ಸಹಕಾರಿಯಾಗಲಿ ಎಂಬ ನಮ್ಮ ಅಪೇಕ್ಷೆಯೊಂದಿಗೆ ತಮಗೆ ಶುಭ ಹಾರೈಸುತ್ತಿದ್ದೇವೆ. ಜನಾಬ್ ಅಬ್ದುಲ್ ರಜಾಕ್, ಯಾನಪಯ ಮೆಡಿಕಲ್ ಕಾಲೇಜ್ ದೇಹಗಡಿಯಲ್ಲಿನ ಸಮಾಜ ಸೇವೆ ವಿಭಾಗದ ಕ್ಯಾಂಪ್ ಮುಖ್ಯಸ್ಥರು. PH ಉಮರ್ ಫಾರೂಕ್ ರವರ ಮಗನಾದಂತಹ ಮೊಹಮ್ಮದ್ ಇಸ್ಮಾಯಿಲ್ ಫಾರಿಶ್ ರವರ ಜನ್ಮ 16 ಏಪ್ರಿಲ್ 2009ರಂದು ಆಗಿದೆ. ಫಾರಿಶ್ ಅವರು ರೆಡ್ ಕ್ಯಾಮಲ್ ಶಾಲೆಯ 5ನೇ ತರಗತಿಯ ವಿದ್ಯಾರ್ಥಿ. ಅತ್ಯುತ್ತಮ ಕರಾಟೆ ಪಟುವಾದ ಇವರು ಹಲವಾರು ಪ್ರಶಸ್ತಿಗಳನ್ನು ಜಯಿಸಿರುತ್ತಾರೆ. ಇತ್ತೀಚೆಗೆ ಅಬುದಾಬಿಯಲ್ಲಿ ನಡೆದಂತಹ 2019ರ ಸಾಲಿನ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಚಿನ್ನದ ಪದಕ ವಿಜೇತರಾಗಿದ್ದಾರೆ. ಅಲ್ಲದೆ ಸ್ವಾಮಿ ಸ್ವೆತ್ ಟ್ರೈನಿಂಗ್ ಸಮಾಜ ಮಂದಿರ ಮೂಡಬಿದಿರೆಯಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಪ್ರಶಸ್ತಿ ಗಳಿಸುವ ಮೂಲಕ ಇವರು ಕಲಿಯುತ್ತಿರುವ ಶಾಲೆ ಮತ್ತು ಹಳೆಕೋಟೆ ಪರಿಸರದ ಹೆಸರನ್ನು ಉನ್ನತ ಮಟ್ಟಕ್ಕೆ ಏರಿಸಿದ್ದಾರೆ. ಇವರನ್ನು ಡ್ರೀಮ್ಸ್ ಇಂಡಿಯಾ ಫೌಂಡೇಶನ್ ಸಂಸ್ಥೆಯ ಪರವಾಗಿ ಸನ್ಮಾನಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಇವರು ಇನ್ನೂ ಹಲವಾರು ಪ್ರಶಸ್ತಿಗಳನ್ನು ಗಳಿಸಲಿ ಎಂದು ನಾವು ಹಾರೈಸುತ್ತೇವೆ. ತಮಗೆ ಎಲ್ಲಾ ರೀತಿಯ ಶುಭವನ್ನು ಹಾರೈಸುತ್ತಾ ಈ ಸನ್ಮಾನ ಪತ್ರವನ್ನು ಪ್ರೀತಿಪೂರ್ವಕವಾಗಿ ತಮಗರ್ಪಿಸುತ್ತಿದ್ದೇವೆ. ಮೊಹಮ್ಮದ್ ಇಸ್ಮಾಯಿಲ್ ಫಾರಿಶ್ ಇವರಿಗೆ ನಮ್ಮ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರು ಸೇರಿ ಅಭಿನಂದಿಸಬೇಕು, ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸುವುದು. ವಿದ್ಯಾರ್ಥಿ ಸಂಘ ಮರ್ಕಲ್ ಇಸ್ಲಾಂ ಮದ್ರಸಾ ಇದರ ಗೌರವ ಸದಸ್ಯರಾದಂತಹ ಅಬ್ದುಲ್ ಶಮೀರ್ ಇವರ ಪುತ್ರ ಮೊಹಮ್ಮದ್ ಸಾಮಿಲ್ ರವರ ಜನನ 23 ಏಪ್ರಿಲ್ 2010ರಂದು ಆಗಿದೆ. ಮೊಹಮ್ಮದ್ ಸಾಮಿಲ್ ಪೀಸ್ ಪಬ್ಲಿಕ್ ಸ್ಕೂಲ್ ಕಲ್ಲಾಪು ಇದರ 4ನೇ ತರಗತಿಯ ವಿದ್ಯಾರ್ಥಿ. ಇವರು ಸ್ವಾಮಿ ಸ್ಟ್ರೆಂತ್ ಟ್ರೈನಿಂಗ್ ಹಾಗೂ MK ಅನಂತರಾಜ್ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಶನ್ ಮೂಡಬಿದ್ರೆ ಇಲ್ಲಿ ನಡೆದ ರಾಜ್ಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿ ಇವರು ಕಲಿಯುತ್ತಿರುವ ಶಾಲೆ ಹಾಗೂ ಹಳೆಕೋಟೆ ಪರಿಸರಕ್ಕೆ ಕೀರ್ತಿ ತಂದಿದ್ದಾರೆ. ಇವರನ್ನು ನಮ್ಮ ಸಂಸ್ಥೆಯ ಪರವಾಗಿ ಸನ್ಮಾನಿಸಲು ಹೆಮ್ಮೆಯಾಗುತ್ತಿದೆ. ಇನ್ನು
ಇವರ ಹಲವಾರು ಪ್ರಶಸ್ತಿಯನ್ನು ಗಳಿಸಲಿ ಎಂಬ ನಮ್ಮ ಸಂಸ್ಥೆಯ ಆಶಯ. ತಮಗೆ ಈ ಎಲ್ಲಾ ರೀತಿಯ ಶುಭವನ್ನು ಹಾರೈಸುತ್ತಾ ಈ ಸನ್ಮಾನ ಪತ್ರವನ್ನು ಪ್ರೀತಿಪೂರ್ವಕವಾಗಿ ತಮಗೆ ಅರ್ಪಿಸುತ್ತಿದ್ದೇವೆ. ಶುಭಾಶಯಗಳೊಂದಿಗೆ ಡ್ರೀಮ್ಸ್ ಇಂಡಿಯಾ ಫೌಂಡೇಶನ್ ಇದರ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಈ ಮೊಹಮ್ಮದ್ ಸಾಮಿಲ್ ರವರನ್ನ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರು ಆತ್ಮೀಯತೆಯಿಂದ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಜೊತೆಗೆ ಮೊಹಮ್ಮದ್ ಸಾಮಿಲ್ ರವರ ತಂದೆಯಾದಂತಹ ಅಬ್ದುಲ್ ಸಮೀರ್ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರೇ, ಇವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತಿಸುತ್ತಾ ಇದ್ದೇನೆ. ಚಪ್ಪಾಳೆ ಮೂಲಕ ಅಭಿನಂದಿಸುವುದು. ಸನ್ಮಾನವನ್ನು ಸ್ವೀಕರಿಸಿದಂತಹ ಮಾಸ್ಟರ್ ಮೊಹಮ್ಮದ್ ಸಾಮಿಲ್ ರವರಿಗೆ ಅಭಿನಂದನೆಗಳು ಹಾಗೂ ಸನ್ಮಾನಿಸಿದ ಎಲ್ಲ ಅತಿಥಿ ಗಣ್ಯರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತನ್ನ ನೆರೆಮನೆಯವನು ಹಸಿದಿರುವಾಗ ಹೊಟ್ಟೆ ತುಂಬ ಉಣ್ಣುವವನ ಮುಸಲ್ಮಾನನಲ್ಲ, ಈ ಒಂದು ಉದ್ದೇಶದಿಂದಲೂ ಅದೇ ರೀತಿ ಒಬ್ಬನ ಸಂಕಷ್ಟವನ್ನು ಅವರ ಕಷ್ಟಕ್ಕೆ ಸ್ಪಂದಿಸಿದರೆ ನಾವು ಅಲ್ಲಾಹನು ನಮ್ಮ 10 ಸಂಕಷ್ಟಗಳಿಗೆ ಪರಿಹಾರ ನೀಡುವನು ಎಂಬ ಉದ್ದೇಶದಿಂದ ಹಳೆಕೋಟೆಯ ಯುವಕರು ಸೇರಿಕೊಂಡು ಒಂದು ಸೃಷ್ಟಿಸಿದಂತಹ ಒಂದು ಸಂಸ್ಥೆಯಾಗಿದೆ ಡ್ರೀಮ್ಸ್ ಇಂಡಿಯಾ ಫೌಂಡೇಶನ್. ಅಲ್ಹಮ್ದುಲಿಲ್ಲಾಹ್, ಅಲ್ಲಾಹನ ಅಪಾರವಾದ ಅನುಗ್ರಹದಿಂದ ಒಂದೊಂದು ನಾವು ಇಟ್ಟಂತಹ ಹೆಜ್ಜೆಗಳು ಯಶಸ್ಸಿನತ್ತ ಸಾಗ್ತಾ ಬಂದಿದೆ. ಇನ್ನು ಅದೇ ರೀತಿ ಇವತ್ತಿನ ಈ ಸಂದರ್ಭದಲ್ಲಿ ನಾವು ನೋಡಬೇಕಾದರೆ ಜಾಸ್ತಿ ಜನರು ಕಷ್ಟಪಡೋದು ತಮ್ಮ ಆರೋಗ್ಯ ಸಮಸ್ಯೆಗಳು ಬಂದಾಗ. ಇಂತಹ ಸಮಸ್ಯೆಗಳು ಬಂದಾಗ ಇವರನ್ನು ದುಬಾರಿ ವೆಚ್ಚದಲ್ಲಿ ಚಿಕಿತ್ಸೆ ಮಾಡಲು ವಿಫಲರಾದಾಗ ಇವರನ್ನು ಯಾವ ರೀತಿ ನಾವು ಅವರಿಗೆ ಸಮಸ್ಯೆಗೆ ಸ್ಪಂದಿಸಬೇಕು ಎಂಬ ಉದ್ದೇಶದಿಂದ ನಾವು ಜಾಸ್ತಿಯಾಗಿ ಈ ಒಂದು ಆರೋಗ್ಯದ ಬಗ್ಗೆ ನಾವು ಸೇವೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮಗೆ ಈ ಎಲ್ಲ ಇದಕ್ಕೆ ತುಂಬ ಹೃದಯದಿಂದ ನಮ್ಮ ರಜಾಕ್ ರವರು ಸಹಕಾರ ನೀಡ್ತಾ ಇದ್ದಾರೆ. ಎಲ್ಲಿಗೆ ಹೋದ್ರೆ ತುಂಬಾ ಉಂಟು ಅವರು ಮಾಡುವ ಸೇವೆ, 1-2 ಅಲ್ಲ, ಈಗಾಗಲೇ ತುಂಬಾ 1 ಲಕ್ಷ ತನಕ ಒಂದು ಪಡೆಯುವಂತಹ ಚಿಕಿತ್ಸಾ ಶುಲ್ಕವನ್ನು ಕೇವಲ 10-15 ಸಾವಿರಗಳಲ್ಲಿ ಅವರು ನಮಗೆ ಒದಗಿಸ್ತಾ ಇದ್ದಾರೆ. ಎಲ್ಲಿವರೆಗೆ ಅಂದರೆ ನಮ್ಮ ದೂರದ ಅಸ್ಸಾಂನಿಂದ ಕೂಡ ಅವರಿಗೆ ಒಂದು ಚಿಕಿತ್ಸೆಗೆ ಬೇಕಾದಂತಹ ಆರ್ಥಿಕವಾಗಿ ಕುಗ್ಗಿರುವಂತಹ ಸಂದರ್ಭದಲ್ಲಿ ಅವರು ನಮ್ಮನ್ನು ಕರೆಮಾಡಿದಾಗ ನಾನು ರಜಾಕ್ ಬಾಯ್ ಅವರಲ್ಲಿ ತಿಳಿಸಿ ಅಂತ ಒಂದು ರೋಗಿಯನ್ನು ಕೂಡ ನಾವಿಲ್ಲಿ ಈಗಾಗಲೇ ಚಿಕಿತ್ಸೆ ಬೇಡಿತಾ ಇದ್ದಾರೆ. ಅಲ್ಲ ಅವರಿಗೆ ಅಪಾರ ಇದು ಉತ್ತಮವಾದ ಆರೋಗ್ಯವನ್ನು ದಯಪಾಲಿಸಲಿ ಎಂದು ಹೇಳುತ್ತಾ ಜಾಸ್ತಿ ಏನು ಮಾತಾಡ್ಲಿಕ್ಕೆ ಹೋಗುದು, ಯಾಕೆಂದ್ರೆ ಹೇಳಿದ್ರೆ ಕ್ಯಾಂಪ್ ಈಗಾಗಲೇ ತಡವಾಗಿದೆ. ಎಲ್ಲರೂ ಉತ್ತಮವಾದ ಮಾತುಗಳನ್ನು ಹೇಳಿದ್ದಾರೆ. ನಮ್ಮ ಫಾರೂಕ್ ರವರು, ಮೊಹಮ್ಮದ್ ಇಬಿ ಅವರು ಹಾಗೂ ಆರೋಗ್ಯದ ಬಗ್ಗೆ ನಮಗೆ ಮಾಹಿತಿಯನ್ನು ವೈದ್ಯ ಅಧಿಕಾರಿಗಳು ನೀಡಿದ್ದಾರೆ. ಈ ಒಂದು ಅತ್ಯುತ್ತಮ ಕಾರ್ಯವನ್ನ ಸೇವೆಯನ್ನ ನೀಡುತ್ತಾ ಬಂದಿದೆ. ಇನ್ನು ಮುಂದಕ್ಕೂ ಇದು ಹಲವಾರು ರೀತಿಯ ಸೇವೆಯನ್ನು ನೀಡುವಲ್ಲಿ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದಂತಹ ಸಂಸ್ಥೆಯ ಅಧ್ಯಕ್ಷರಾದ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಜನಾಬ್ ಫೈರೋಜ್ ಹಳೆಕೋಟೆ ಇವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಹಾಗೆ ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಡ್ರೀಮ್ಸ್ ಇಂಡಿಯಾ ಫೌಂಡೇಶನ್ ಅಧ್ಯಕ್ಷರಾದ ಜನಾಬ್ ಫೈರೋಜ್ ಹಳೆಕೋಟೆ ಇವರಿಗೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.